ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಪ್ರತಿಭಾನ್ವಿತ ಲೇಖಕಿ, ಕವಯತ್ರಿ, ಕಥಾಗಾರ್ತಿ ಚಂದ್ರಿಕಾ ನಾಗರಾಜ್ ಹಿರಿಯಾಡ್ಕ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕನ್ನು ಹೆಣೆದು ಕುಟ್ಟಿ ಸಹೃದಯಗಳ ಎದೆಗಿಳಿಸೋ ಕವಿ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಈಗಾಗಲೇ ಸಾಕಷ್ಟು ಕತೆ ಕವನಗಳ ಮೂಲಕ ಜನರಿಗೆ ಪರಿಚಿತರು ನೀವು. ನಿಮ್ಮಲ್ಲಿ ಮೊದಲಾಗಿ ಸಾಹಿತ್ಯ ಆಸಕ್ತಿ ಹೇಗೆ ಮೂಡಿತು? ಸಾಹಿತ್ಯ ಆಸಕ್ತಿ ಅನ್ನುವಂಥದ್ದು ನನಗೆ ಬಾಲ್ಯದಲ್ಲೇ ಮೂಡಿರುವಂಥದ್ದು. ಹುಟ್ಟೋಕೆ ಕಾರಣ ಅಂತ ಹೇಳಿದ್ರೆ ಓದುವಿಕೆ. ನಾನು ತುಂಬ ಬಾಲ್ಯದಿಂದಲೇ ಓದುವಂತಹ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೆ. ಮಂಗಳಕ್ಕೆ ವಾರಪತ್ರಿಕೆಗಳನ್ನು ತರ್ತಾಯಿದ್ರು. ಮಂಗಳ ವಾರಪತ್ರಿಕೆ ಆಗಿರ್ಬೋದು, ರೂಪತಾರ, ಆ ಥರ ಎಲ್ಲ ಬಾಲಮಂಗಳ ಓದ್ತಾ ಇದ್ದೆ ನಾನು ತುಂಬ. ಅದರಿಂದಾಗಿ ನನಗೆ ಸಾಹಿತ್ಯ ಆಸಕ್ತಿ ಬೆಳೀತಾ ಹೋಯಿತು. ಅದರ ಜೊತೆಗೆ ಏನಂತ ಹೇಳಿದ್ರೆ ನನ್ನ ಅಕ್ಕ ಬರಿತಾ ಇದ್ಲು. ಮೊದಲಿಗೆ ಅಕ್ಕ ಬರಿತಾ ಇದ್ಲು, ನಾನು ಅಕ್ಕನ ಬರವಣಿಗೆಗಳನ್ನು ಓದ್ತಾ ಇದ್ದೆ. ಹಾಗಾಗಿ ಸಹಜವಾಗಿ ಮನೇಲಿ ಯಾರಾದರೂ ಇದ್ರೆ ಸಾಮಾನ್ಯವಾಗಿ ನಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು ಸಹಜ. ಓದುವಿಕೆ ಜೊತೆಗೆ ಅಕ್ಕ ಬರೀತಿದ್ದು ಕೂಡ ನನಗೆ ಪ್ರೇರಣೆ ಆಯಿತು. ನಾನು ಬರಿತಾ ಹೋದೆ. ನೀವು ಮೊದಲಾಗಿ ಸಾಹಿತ್ಯ ರಚಿಸಿದ್ದು ಯಾವಾಗ? ಅಂದರೆ ಪ್ರೈಮರಿಲಿದ್ದಾಗಲೋ, ಹೈಸ್ಕೂಲಲ್ಲಿದ್ದಾಗಲೋ, ಕಾಲೇಜಲ್ಲಿದ್ದಾಗಲೋ? ನಾನು ಪ್ರೈಮರಿಲಿ ಇರುವಾಗ, ಎಷ್ಟನೇ ಕ್ಲಾಸಲ್ಲಿ? ಮೂರನೇ ಕ್ಲಾಸಲ್ಲಿ ಇರುವಾಗಲೂ ನೀವು ಸಾಹಿತ್ಯವನ್ನು ರಚಿಸಿದ್ದೀರಿ. ಹೌದೌದು. ಮೊದಲ ಸಾಹಿತ್ಯ ಅನ್ನೋದು ಈ ಕಂದನ ತೊದಲು ನುಡಿಗೆ ಹೋಲಿಸಬಹುದಂತ ಅನ್ಸುತ್ತೆ ಅಲ್ವಾ? ಅದು ನೆನಪಿದೆಯಾ ನಿಮ್ಗೆ? ಬರ್ದಿರುವಂತದ್ದು ಏನು ಬರ್ದಿದ್ದೀರಿ ಅನ್ನೋದು ಏನಾದ್ರು? ಒಂದು ಚಿಟ್ಟೆ ಬಗ್ಗೆ ಏನೋ ಬರ್ದಿದೆ. ಸಾಮಾನ್ಯವಾಗಿ ನಮ್ಗೆ ಆ ಬಾಲ್ಯದ ದಿನಗಳಲ್ಲಿ ನಮ್ಗೆ ಚಿಟ್ಟೆಗಳು ಕಾಣಿಸುವಂಥದ್ದು ಅಥವಾ ಹಕ್ಕಿ ಪಿಕಿಗಳು ಕಾಣಿಸುವಂಥದ್ದು ಸಹಜ. ಅದ್ರ ಬಗ್ಗೆ ಬರೀತಿದ್ದೆ, ಇರುವೆಗಳ ಬಗ್ಗೆ ಬರೀತಿದ್ದೆ. ಹೀಗೆ ಬರಿತಾ ಆಮೇಲೆ ಏನಂತ ಹೇಳಿದ್ರೆ, ಆಗ್ಲೇ ನಾನು ಹೇಳ್ದಾಗೆ ನಾನು ಧಾರಾವಾಹಿಗಳನ್ನ ಓದ್ತಿದ್ದೆ, ವಾರಪತ್ರಿಕೆಗಳಲ್ಲಿ ಬರ್ತಿದ್ದಂತು, ಮತ್ತೆ ಸಿನಿಮಾಗಳನ್ನ ಹೆಚ್ಚು ನೋಡ್ತಿದ್ದೆ. ಹಾಗಾಗಿ ನನ್ನಲ್ಲಿ ಅದರ ಹೊರತಾಗಿ, ಇರುವೆ, ಹಕ್ಕಿ, ಪಿಕ್ಕಿಗಳ ಹೊರತಾಗಿ ಕೂಡ ಬೇರೆ ಒಂದು ಕತೆಗಳು ಹುಟ್ಕೊಳ್ಳುತ್ತಾ ಹೋಯ್ತು. ಮೊದಲ ಕತೆ ಅಂತ ಹೇಳಿದ್ರೆ ನಾನು ಮದುವೆ ಅನ್ನುವಂಥ ಕತೆ ಬರೆದಿದ್ದೆ. ಇವಾಗ್ಲೂ ಕೂಡ ಅದನ್ನೆಲ್ಲ ಓದಿದ್ರೆ ನಂಗೆ ನಗು ಬರುತ್ತೆ. ಯಾಕಂತ ಹೇಳಿದ್ರೆ ಅದು ನಮ್ದು 3ನೇ 4ನೇ ಕ್ಲಾಸಲ್ಲಿ ಬರ್ತಿದ್ದದು. ಸಿನಿಮಾ ಪ್ರಭಾವ ಅದರಲ್ಲಿ ಜಾಸ್ತಿ ಇರ್ತಿತ್ತು. ಹಾಗಾಗಿ ನಾಯಕ ನಾಯಕಿ ಏನೋ ವಿಭಿನ್ನ ಆಗ್ತಿತ್ತು. ಈಗ ನೋಡಕ್ ಹೋದ್ರೆ ಅದೊಂಥರ ನಗು, ಆದ್ರೂ ಖುಷಿ, ಒಂಥರ ಖುಷಿನೇ ಅನ್ಸುತ್ತೆ ಅದು. ಯಾಕಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅದೊಂದು ಸಾಹಿತ್ಯ ರಚನೆ ಮಾಡಿದಂತ. ನೀವು ಮೊದಲು ಬರೆದಿದ್ದನ್ನು ಯಾರಿಗೆ ತೋರಿಸಿದ್ರಿ? ನಾನು ಮೊದಲಿಗೆ ಬರ್ತಿದ್ದು ಆಗ್ಲೇ ಹೇಳ್ದಾಗೆ ಅಕ್ಕ. ಅವಳು ಬರೀತಿದ್ಲು, ಅವಳು ನನಗೆ ಕೊಡ್ತಿದ್ಲು. ಅವಳ ತಿದ್ದುಪಡಿ ಏನಾದ್ರು ಇದ್ರೆ ನಾನ್ ಮಾಡ್ತಿದ್ದೆ. ನಾನೇನಾದ್ರು ಬರೀತಿದ್ರೆ ಅವಳು ಅದನ್ನ ತಿದ್ದುಪಡಿ ಮಾಡ್ತಾ ಇದ್ಲು. ಬರ್ದ್ನ ಕೊಡ್ತೆ. ನನ್ನ ಅಕ್ಷರ ಅಂತೂ ಅದ್ಭುತವಾಗಿರ್ತಿತ್ತು. ಯಾವಾಗ್ಲೂ ನಾವಾಗಿ ಅರ್ಥ ಆಗ್ತಿರ್ಲಿಲ್ಲ, ಆದ್ರೂ ಓದ್ ಹೇಳ್ಬೇಕಿರ್ತಿತ್ತು. ಹಾಗೆ ಓದ್ತಿದ್ಲು. ಏನಾದ್ರು ತಿದ್ದುಪಡಿ ಇದ್ರೆ ಅವಳು ಮಾಡುವಂಥದ್ದು, ಅವಳು ಬರ್ದಿದ್ನ ನಾನ್ ಮಾಡುವಂಥದ್ದು. ಆಗ್ಲೇ ಬಾಲ್ಯದಲ್ಲೇ ಪ್ರೈಮರಿ ಹಂತದಲ್ಲೇ ನಮ್ಮ ನಡುವೆ ಆತರ ನಡೀತಾ ಇತ್ತು. ಈಗ ಅಕ್ಕ ಅಂದ್ರೆ 1-2-3 ವರ್ಷ ಹಾಗೆ ದೊಡ್ಡವರು ಇರ್ಬೋದು. ನೋಡೋಕೋದ್ರೆ ಚಿಕ್ಕ ವಯಸ್ಸು, ಇಬ್ರು ಚಿಕ್ಕವರು. ನೀವು ಬರೆದಿರುವಂತದನ್ನು ನೀವು ಪರಸ್ಪರ ನೋಡುವುದು, ಪ್ರೋತ್ಸಾಹಿಸುವುದನ್ನು ಮಾಡ್ತಾ ಇದ್ರಿ. ಮತ್ತೆ ಶಾಲೆಯಲ್ಲಿ ನಿಮ್ಗೆ ಟೀಚರ್ಗಳಿಂದ, ಸಹಪಾಠಿಗಳಿಂದ ಆ ಥರ ಏನಾದರೂ ಟೀಚರ್ಗಳಿಗೆ ಏನಾದರೂ ತೋರಿಸಿದ್ರೆ? ಯಾಕಂದರೆ ಮಕ್ಕಳಲ್ಲಿ ಯಾವಾಗಲೂ ಏನಾದರೂ ಒಂದು ರಚಿಸಿದಾಗ ಶಾಲೆಗೆ ತೋರಿಸ್ಬೇಕು, ಟೀಚರಿಗೆ ತೋರಿಸ್ಬೇಕನ್ನುವಂಥ ಆಸಕ್ತಿ ಇರುತ್ತೆ. ನೀವು ಆ ಥರ ತೋರಿಸಿದ್ರೆ ಏನಾದರೂ ಟೀಚರ್ಗಳಿಗೆ ಎಲ್ಲ? ನಾನು ಹೇಳ್ದಾಗೆ 3ನೇ ಕ್ಲಾಸಿಂದಾನೇ ಬರೀತಿದ್ದೆ ಅಂತ ಹೇಳ್ತಿದ್ದೆ. ನನಗೆ ಸ್ವಲ್ಪ, ನಾನು ಅವಾಗೆಲ್ಲ ಮಾತಾಡ್ತಾ ಇರ್ಲಿಲ್ಲ, ಓಪನ್ ಅಪ್ ಅಂತೀವಲ್ಲ, ಆ ಥರ ಹುಡುಗಿ ಆಗಿರ್ಲಿಲ್ಲ. ನನ್ನ ಪಾಡಿಗೆ ನಾನು ಇರ್ತಿದ್ದೆ, ನನ್ನ ಪಾಡಿಗೆ ನಾನು ಬರೀತಿದ್ದೆ. ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಒಂದು 6ನೇ 7ನೇ ಕ್ಲಾಸಿಗೆ ಬರ್ತಿರ್ಬೇಕಾದ್ರೆ ನನ್ನ ಸ್ನೇಹಿತರಿಗೆ ಗೊತ್ತಾಯ್ತು ನಾನು ಬರೀತಿದ್ದೆ. ಅವರು ಟೀಚರ್ಸಿಗೆ ಹೇಳ್ತಿದ್ರು, ಕೆಲವೊಮ್ಮೆ ಟೀಚರ್ಸ್ ತಗೊಂಡು ಓದ್ತಿದ್ರು. ಅಂತ ಒಂದು ಪ್ರೋತ್ಸಾಹ ಶಾಲಾ ದಿನಗಳಲ್ಲಿ ನಂಗೆ ಸಿಕ್ಕಿರ್ಲಿಲ್ಲ. ಅದೇನಾಗ್ತಿತ್ತು ಅಂತ ಹೇಳಿದ್ರೆ, ನಾನೊಂದು ವಿಷಯ ಹೇಳ್ತೀನಿ ಇಲ್ಲಿ. ನಾನ್ ಬರೆದ್ರೆ ನನ್ನ ಅಕ್ಕ ನನ್ನಕ್ಕಿಂತ ಹಿರಿಯಳಲ್ಲ, ನೀನೆಲ್ಲ ಬರ್ದಿರೋದು, ನಿಮ್ಮ ಅಕ್ಕ ಇರ್ಬೇಕು ಅಂತ ಮಾತು ಬಂದಿತ್ತು ನನಗೆ. ಅದ್ರಿಂದಾಗಿ ಏನಾಗುತ್ತೆ ಹೇಳಿ, ನಾವು ಮತ್ತೆ ಮುದುಡ್ಕೊಂಡು ಬಿಡ್ತೀವಿ. ನನ್ಗೆ ಅಂತ ಮಾತು ಬಂದಿತ್ತು. ಹಾಗಾಗಿ ನಾನು SLC ತನಕ ಮುದುಡ್ಕೊಂಡಿದ್ದೆ ನಾನು.
ಹೌದು, ಸಾಮಾನ್ಯವಾಗಿ ಹೆಚ್ಚಿನ ಜನಗೆ ಹೀಗೆ ಆಗುತ್ತೆ, ಆಸಕ್ತಿ ಇರುತ್ತೆ, ಬರ್ದಿರ್ತಾರೆ, ತೋರಿಸ್ಲಿಕ್ಕೆ ಹೆದರ್ಕೊಳ್ತಾರೆ ಏನಾಗುತ್ತೋ ಎಂಥದ್ದು ಅಂತ. ಧೈರ್ಯದಿಂದ ಮುನ್ನುಗ್ಗೋರು ಸ್ವಲ್ಪ ಮುಂದಕ್ಕೆ ಬರ್ತಾರೆ ವಾಹಿನಿಗೆ ಅಂತ ಹೇಳ್ಬೋದು. ಅದೇ ರೀತಿ ಎಷ್ಟೋ ಪ್ರತಿಭೆಗಳು ನಮ್ಮಲ್ಲಿ ಇದ್ದಾವೆ, ಬರೆದು ಪುಸ್ತಕದಲ್ಲಿ ಇಟ್ಟಿರುವಂಥದ್ದು. ಹೌದು. ಹಾಗೆ ನೀವು ಮಂಗಳದಲ್ಲಿ ಮತ್ತೆ ಕೆಲವೊಂದು ಪತ್ರಿಕೆಗಳಲ್ಲೆಲ್ಲ ಪ್ರಕಟಿಸಿದಿರಿ ಅಂತ ಹೇಳಿದ್ರಿ, ಅದು ಯಾವಾಗ ಪ್ರಕಟಗೊಂಡಿದ್ದು, ಎಷ್ಟು ಸಮಯದ ನಂತರ? ಯಾಕಂದ್ರೆ ಒಳಗಡೆ ಇಟ್ಟಿರುವಂತದ್ದೇ ಜಾಸ್ತಿ, ನಂತರ ನಿಮ್ಗೆ ಪತ್ರಿಕೆಗೆ ಹಾಕ್ಬೇಕಂತ ಅನಿಸಿತು? ನಾನು ನಾನು ಆಗ್ಲೇ ಹೇಳಿದೆ, ವಾರಪತ್ರಿಕೆಗಳನ್ನ ಓದ್ತಿದ್ದೆ ಅಂತ ಹೇಳ್ಬಿಟ್ಟು. ಆಗ ಅದರಲ್ಲಿ ಕೆಲವೊಂದು ಮಕ್ಕಳಿಗೋಸ್ಕರ ಒಂದು ಕಾಲಮ್ಗಳು ಬರ್ತಾ ಇದ್ವು. ನಾನು SLC ಬಂದಾಗ ಅದರ ತನಕ ನಾನು ಕಳಿಸ್ತಿದ್ದೆ, ಪ್ರಕಟಗೊಳ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಹೇಳ್ದೆ ನಮ್ಗೆ ಓದೋದಂದ್ರೆ ನಗು ಬರ್ತೇವೆ ಅಂತ. SLC ಬಂದಾಗ ಕಳಿಸ್ದೆ, ಪ್ರಯತ್ನ ಇರಲಿ ಅಂತ. ಅದು ಪ್ರಕಟಗೊಳ್ತು. ನೋಡಿ, ಒಂದು ಪ್ರಕಟಗೊಂಡ್ರೆ ಏನ್ ಖುಷಿ ಅಂತ ಮತ್ತೆ ಮತ್ತೆ ಬರಿತಾ ಹೋಗ್ತೀನಿ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಆಮೇಲೆ ನಾನು ಅದನ್ನ ನಿಲ್ಲಿಸ್ಲಿಲ್ಲ, ಕಳಿಸ್ತಿದ್ದೆ. ಆಮೇಲೆ ನನಗೆ ತುಂಬಾನೇ ಪ್ರೋತ್ಸಾಹ ಸಿಕ್ಕಿತ್ತು. SLC ನಂತರ ನನಗೆ ತುಂಬಾನೇ ಪ್ರೋತ್ಸಾಹ ಸಿಕ್ತು. ನಮ್ಮ ಶಾಲೆಯ ಕಾಲೇಜಿನ PUC ಬಂದ ಮೇಲೆ ಕಾಲೇಜಿನ ನೋಟಿಸ್ ಬೋರ್ಡ್ ಅಲ್ಲಿ ಪ್ರತಿದಿನ ನನ್ನ ಕವನ ಇರ್ತಿತ್ತು. ನನ್ನ ಕವನ ಬೇಕೇ ಬೇಕು, ಅದಕ್ಕೊಂದು ವರ್ಗ ಇತ್ತು, ಓದುವಂತ ವರ್ಗವೇ ಇತ್ತು ಇಡೀ ಕಾಲೇಜಲ್ಲಿ. ಆ ತರ ಸೃಷ್ಟಿ ಆಯ್ತು. ಅದು ನನ್ಗೊಂಥರ ಹುರುಪು ತಂದ್ಬಿಡ್ತು. ಇದು ಒಂದ್ ರೀತಿ ಅದೃಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರೋತ್ಸಾಹಿಸಿದವರು ಬೇಕು. ಕವಿಗಳಿಗೆ ಪ್ರೋತ್ಸಾಹನೇ ಹೊಸ ಹೊಸ ಕವನಗಳ ಜನನ ಅಂತ ಹೇಳ್ಬೋದು. ಹುಟ್ಟುವಂತದ್ದು ಇನ್ನೊಬ್ಬರ ಪ್ರೋತ್ಸಾಹದಿಂದ, ಒಳ್ಳೆಯ ಮಾತುಗಳಿಂದ. ಈಗ ಏನೋ ಒಂದು ಬರ್ದಿರ್ತೀರಾ, ನಮಗೆ ಇಷ್ಟ ಆಗುತ್ತಿಲ್ಲ ಗೊತ್ತಿಲ್ಲ, ಯಾರೋ ಬಂದ್ಬಿಟ್ಟು ಹೇ ಚೆನ್ನಾಗಿದೆ ಬರಿಯಮ್ಮ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬರಿತಾ ಹೋಗೋಣ. ಒಂಥರ ನಮ್ಗೆ ಹುರುಪು ಬಂದ್ಬಿಡುತ್ತೆ. ಇಲ್ದಿದ್ರೆ ನಾನು ಅವಾಗ್ಲೇ ಹೇಳ್ದ ಹಾಗೆ 9ನೇ ಕ್ಲಾಸ್ ತನಕ ಹೆಂಗಿದ್ದೆ ನಾನು ಹಂಗೆ ಇದ್ಬಿಡ್ತೀನಿ, ಬೆಳೆಯಲ್ಲ, ಅಲ್ಲೇ ಇರ್ತಿದ್ದೆ ನಾನು. ಆಮೇಲೆ ಏನು ಒಂದು ಪ್ರಕಟ ಆಯ್ತು, ಆಮೇಲೆ ನನಗೆ ಲೆಕ್ಚರ್ಸ್ ಗಳಿಂದ ಆಗಿರ್ಬೋದು ಎಲ್ಲರಿಗೂ ನಂಗೆ ಪ್ರೋತ್ಸಾಹ ಸಿಕ್ತು. ಅದು ಇಲ್ಲರ ತನಕ ತಂದು ನಿಲ್ಸಿದೆ. ನಂತರ ನೀವು ಆಕಾಶವಾಣಿಗಳಲ್ಲೂ ಕಳಿಸಿದಿರಿ ಅನ್ನೋದನ್ನು ನಾನು ಕೇಳಿದ್ದೆ. ಅದರ ಬಗ್ಗೆ ಹೇಳಿ. ಆಕಾಶವಾಣಿಗೆ ಕಳಿಸ್ಲಿಕ್ಕೆ ಅದಕ್ಕೆ ಸ್ಫೂರ್ತಿ, ಪ್ರೇರಣೆ ಬೇಕಲ್ವಾ? ಯಾರಾದ್ರೂ ಒಂದು ಬರೀರಿ, ಹಾಕಿ, ಕಳಿಸಿ ಅಂತ ಹೇಳುವಂತದ್ದು, ಅದು ಹೇಗೆ ನಿಮ್ಮಿಂದ ಸಾಧ್ಯವಾಯ್ತು ಆಕಾಶವಾಣಿಗೆ ಬರಿಬೇಕು ಅನ್ನುವಂಥದ್ದು? ನಾನು ಆಕಾಶವಾಣಿಗೆ ಹೇಗೆ ಅಂತ ಹೇಳಿದ್ರೆ, ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜರ್ನಲಿಸಮ್ ಅಲ್ಲಿ MA ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಹೋಗಿದ್ದೇವೆ ಅಂತ ಹೇಳಿದ್ರೆ ನಾವು ಒಂದ್ಸಲ ಅಲ್ಲಿಗೆ ಹೋಗುವಂಥದ್ದು ಇರುತ್ತೆ, ಆಕಾಶವಾಣಿಗೆಲ್ಲ ಭೇಟಿ ಕೊಡುವಂಥದ್ದು. ಅಲ್ಲೆಲ್ಲ ಹೇಳಿದ್ರು ನಮ್ಮ ಇಲ್ಲಿಗೆ ಬರೀರಿ ಅಂತ ಹೇಳ್ತಿದ್ರು. ನಾನು ಅದೇ MCJ ಮಾಡುವಾಗ ಅಲ್ಲಿಗೆ ಒಂದು ಕಥೆಯನ್ನ ಕಳಿಸಿದೆ, ಆಯ್ಕೆ ಆಯ್ತು, ಬನ್ನಿ ಓದಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಕೂಡ ಅಷ್ಟೇ ಹೇಳ್ತಿರ್ತಾರೆ, ಕಳಿಸ್ತಾ ಇರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಬರಿತಾ ಕಳಿಸ್ತಾ ಇರ್ತೇನೆ. ಹೌದು, ಖುಷಿ ಆಯಿತು. ಆಮೇಲೆ ಮುಂದೆ ನೀವು ಈ ಕವಿಗೋಷ್ಠಿಗಳಲ್ಲಿ, ಸಾಹಿತ್ಯ ಸಮ್ಮೇಳನಗಳಲ್ಲಿ ಹಾಗೆ ಏನಾದರೂ ಭಾಗವಹಿಸಿದ್ದು? ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೇನೆ. ಏನಂತ ಹೇಳಿದ್ರೆ, ನಾನು ಕವಿಗೋಷ್ಠಿಗೆ ಹೋಗುವಂಥದ್ದೆಲ್ಲ ಹೋಗ್ತೇನೆ, ಆದ್ರೆ ತೀರಾ ಕಮ್ಮಿ. ಯಾಕಂತ ಹೇಳಿದ್ರೆ ನಮ್ಗೆ ಕೆಲಸದ ಒತ್ತಡ ಇರುತ್ತೆ. ಹೌದು, ಹಾಗಾಗಿ ಒಂಥರ ಬ್ಯುಸಿ ಲೈಫ್ ಆಗ್ಬಿಟ್ಟಿದೆ. ಹಾಗಾಗಿ ನಮ್ಗೆ ಭಾಗವಹಿಸುವಿಕೆ ಸ್ವಲ್ಪ ಕಮ್ಮಿನೇ. ಹೋಗ್ತೇವೆ, ಆಸಕ್ತಿ ಅಂತೂ ಸಾಹಿತ್ಯಾತ್ಮಕ ಕಾರ್ಯಕ್ರಮಗಳಲ್ಲಿ ಸಾಹಿತಿಗಳಂತ ಹೇಳಿದ್ಮೇಲೆ ಇರಲೇಬೇಕು. ಇದೆ, ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಕಮ್ಮಿ ಅಷ್ಟೇ. ಮತ್ತೆ ಈ ಆಕಾಶವಾಣಿಗೆ ಹೋಗ್ಲಿಕ್ಕಾಗ್ಲಿ, ಪತ್ರಿಕೆಗಳಲ್ಲಿ ಪ್ರಕಟಿಸ್ಲಿಕ್ಕಾಗ್ಲಿ ಮನೆಯಿಂದನೂ ಸಹಕಾರ ಬೇಕಲ್ವಾ? ಅಕ್ಕಂದವ್ರು, ಚಿಕ್ಕವರು, ಮತ್ತೆ ಇನ್ಯಾರು ನಿಮ್ಗೆ ಪ್ರೋತ್ಸಾಹಿಸ್ತಿದ್ರು, ಪ್ರೇರಣೆ ಯಾರಾಗಿದ್ರು? ಖಂಡಿತವಾಗ್ಲು ಹೇಳಲೇಬೇಕು. ನೀವಾಗ್ಲೇ ಹೇಳಿ ಚಂದ್ರಿಕಾ ನಾಗರಾಜ್ ಹಿರಿಯಡ್ಕ ಅಂತ ಹೇಳಿದ್ರೆ ನಾಗರಾಜ್ ನನ್ನ ತಂದೆ ಅವರು. ಹೆಸರು ಪಕ್ಕ ಇದೆ, ಅದು ನನ್ನ ಜೊತೆ ಇರುತ್ತೆ ಕೂಡ. ಯಾಕಂತ ಹೇಳಿದ್ರೆ ಅವ್ರು ತುಂಬಾನೇ ಚಂದ್ರಿಕಾ ಇಲ್ಲಿ ಬಂದು ಕೂತಿದ್ದಾಳೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನನ್ನ ತಂದೆ ಅವರು. ಪ್ರತಿಯೊಂದು ವಿಚಾರಕ್ಕೂ, ಯಾವ ವಿಚಾರಕ್ಕಂತಿಲ್ಲ, ಎಲ್ಲದಕ್ಕೂ ಕೂಡ ಅಷ್ಟೇ ಅವರು ತುಂಬಾ ಸ್ಫೂರ್ತಿದಾಯಕ ವ್ಯಕ್ತಿತ್ವವುಳ್ಳ ಅಂಥವ್ರು ಅವರು. ಇದು ಕತೆ ಕವನ ಬರಿತಿದ್ದೀನಿ ಅಂತ ಹೇಳಿದ್ರೆ ಸಾಕು, ಅದನ್ನು ಪುಸ್ತಕ ರೂಪಕ್ಕೆ ತರುವ ಅಂಥೇಳಿ ಮೊದಲಿಗೆ ಕಾಲೇಜಲ್ಲಿ ನಂದು ಪುಸ್ತಕ ಬಿಡುಗಡೆ ಮಾಡಿರುವಂಥದ್ದು. ಆಮೇಲೆ ತಂದೆಯವರೇ ನಾನೇ ದುಡ್ಡು ಹಾಕ್ತೇನೆ, ನಾನೇ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಮುಂದೆ ನಿಂತು ಅವರೇ ಪುಸ್ತಕಕ್ಕೆ ಬಂಡವಾಳ ಹಾಕ್ತಾರೆ. ಅದನ್ನು ಅವರೇ ಶಿವಮೊಗ್ಗದಲ್ಲಿ, ಅವರಿರೋ ಶಿವಮೊಗ್ಗದಲ್ಲಿ, ಅದರಿಂದಾಗಿ ಅಲ್ಲಿ ಹೆಚ್ಚಾಗಿ ಪುಸ್ತಕಗಳ ಮಾರಾಟ ಕೂಡ ಅವರೇ ಮಾಡ್ತಾರೆ. ತುಂಬಾ ಮಾಡ್ತಾರೆ, ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಬರವಣಿಗೆ ವಿಷಯ ಆಗಿರ್ಬೋದು, ಯಾವುದೇ ವಿಚಾರ ಇರ್ಬೋದು, ಅವರಿಂದ ನಾನು ತುಂಬಾ ಸಹಕಾರವನ್ನು ಸಿಕ್ಕಿದೆ. ಹೌದು, ಖಂಡಿತ. ಇದುವರೆಗೆ ಎಷ್ಟು
ಪುಸ್ತಕಗಳು ನಿಮ್ಮದು ಬಿಡುಗಡೆಗೊಂಡಿವೆ? ಇದುವರೆಗೆ 3 ಪುಸ್ತಕ ಬಿಡುಗಡೆಗೊಂಡಿದೆ. ಯಾವುದೆಲ್ಲ? ಒಂದು ದೂರಾಗೋ ಮುನ್ನ ಅನ್ನುವಂಥದ್ದು. ಅದು ಸಾಮಾನ್ಯವಾಗಿ ಯಾವಾಗ ಪ್ರಕಟಗೊಂಡಿದ್ದು? ಅದು ನಾನು ಪದವಿ ಶಿಕ್ಷಣ ಪಡಿತಿರ್ಬೇಕಾದ್ರೆ ಪ್ರಕಟಗೊಂಡಿರುವಂಥದ್ದು. ಆಮೇಲೆ 2017ರಲ್ಲಿ ನಾ ರಾಧೆಯಲ್ಲ ಅನ್ನುವಂತಹ ಕವನ ಸಂಕಲನ, 2020ರಲ್ಲಿ ಪಂಜುರ್ಲಿ ಇದ್ದಾನೆ ಅನ್ನುವಂತಹ ಕಥಾ ಸಂಕಲನವನ್ನು ಬಿಡುಗಡೆ ಮಾಡಿದ್ವಿ. ಆ ಅನುಭವ ಏನನ್ನಿಸ್ತು ನಿಮಗೆ? ಮೊದಲು ಬರೆದು ತೆಗೆದಿಟ್ಟಿರುವುದಕ್ಕೂ ಆಮೇಲೆ ಕೆಲವೊಂದು ಪತ್ರಿಕೆಗಳಲ್ಲಿ ಪ್ರಕಟವಾಯಿತು, ಆಕಾಶವಾಣಿಯಲ್ಲಿ ಪ್ರಸಾರವಾಯಿತು, ಈಗ ಮುಂದಿನ ಹೆಜ್ಜೆಯಾಗಿ ನೀವು ಪುಸ್ತಕವನ್ನು ಪ್ರಕಟಗೊಳಿಸಿದ್ರಿ. ಆ ಅನುಭವ ಹೇಗಿತ್ತು? ಒಂಥರ ಖುಷಿಯ ಅನುಭವ. ಯಾಕಂತ ಹೇಳಿದ್ರೆ ನಾನು ನಿಜ ಹೇಳಬೇಕಂತ ಹೇಳಿದ್ರೆ ನನಗೆ ಪುಸ್ತಕಗಳ ಮಹತ್ವ ಗೊತ್ತಿರಲಿಲ್ಲ. ಅಂತ ಹೇಳಿದ್ರೆ ಬೇರೆಯವರ ಪುಸ್ತಕಗಳನ್ನು ಕೊಂಡು ಓದ್ತಿದ್ದೆ, ಬೇರೆ ಬೇರೆ ಸಾಹಿತಿಗಳ ಪುಸ್ತಕಗಳನ್ನು ಓದುವಂಥದ್ದು, ಅದರಲ್ಲೇ ನಾನು ತುಂಬಾನೇ ಖುಷಿ ಪಡ್ತಾ ಇದ್ದೆ. ನಂದು ಅಂತ ಒಂದು ಪುಸ್ತಕ ಬಿಡುಗಡೆ ಆಗ್ಬೋದಾ ಅನ್ನುವಂಥದ್ದು ನಾನು ಕನಸಲ್ಲಿ ಯೋಚನೆ ಮಾಡಿರಲಿಲ್ಲ. ನಾನು ಆಗಲೇ ಹೇಳಿದಾಗೆ ಪದವಿ ಶಿಕ್ಷಣ ಪಡಿತಿರ್ಬೇಕಾದ್ರೆ ಕಾಲೇಜಲ್ಲಿ ಎಲ್ಲ ವಿದ್ಯಾರ್ಥಿಗಳಿಂದ ನಾನು ಬರೀತಿದ್ದದ್ದು ಗೊತ್ತಿದ್ರಿಂದಾಗಿ ಎಲ್ಲ ವಿದ್ಯಾರ್ಥಿಗಳಿಂದ ಕತೆಗಳನ್ನು ಒಟ್ಟು ಮಾಡಿ ಒಂದು ಸಂಕಲನ ತರುವಂಥ ಪ್ರಯತ್ನ ನಡೀತು ಕಾಲೇಜಲ್ಲಿ. ಆಗ ಏನಾಯಿತು ಅಂತ ಹೇಳಿದ್ರೆ ಯಾರಿಂದಲೂ ಅಷ್ಟೊಂದು ಬಂದಿರಲಿಲ್ಲ ಕತೆ. ಆಗ ನಮ್ಮ ಸೋಜನ್ ಸರ್ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ರು, ನಿಂದೊಬ್ಳದೇ ತರೋಣ, ಎಷ್ಟು ಬರ್ತಿದೆ ತಗೊಂಬ, ಒಂದು 10 ಇದ್ರೂ ಸಾಕು ಅಂತ ಹೇಳಿದ್ರು. ತಗೊಂಡೋಗಿ ಕೊಟ್ಟೆ. ಅದು ದೂರಾಗೋ ಮುನ್ನ ಪುಸ್ತಕ ಬಂತು. ಅದೇನಂತ ಹೇಳಿದ್ರೆ ಅವತ್ತು ಕಾಲೇಜಲ್ಲಿ ಬಿಡುಗಡೆಗೊಳ್ತು. ಅದು 1 ವರ್ಷದೊಳಗೆ 1,000 ಕಾಪಿ ಪೂರ್ತಿಯಾಗಿ ಮಾರಾಟ ಆಗಿ ಮರುಮುದ್ರಣ ಕೂಡ ಕಂಡಿದೆ. ಆಮೇಲೆ ಏನಂತ ಹೇಳಿದ್ರೆ ಮತ್ತೆ ನಾ ರಾಧೆಯಲ್ಲ ಅನ್ನುವಂಥ ಕವನ ಸಂಕಲನ, ಅದು ಹೇಗಂತ ಹೇಳಿದ್ರೆ ತಂದೆಯವರು ಮಾಡೋಣ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು. ಅದು ಬಿಡುಗಡೆ ಮಾಡ್ಬೇಕಾದ್ರು ಅಷ್ಟೇ, ಅದು ತುಂಬಾನೇ ಅದೇನಂತ ಹೇಳಿದ್ರೆ ಅದು ಪುಸ್ತಕ ಮಾಡ್ಬೇಕಾದ್ರೆ ಕಾಲೇಜಲ್ಲೇ ಸರ್ನವರು ತುಂಬಾ ಮುತುವರ್ಜಿ ವಹಿಸಿದ್ರು. ನಾ ರಾಧೆಯಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಅಯ್ಯೋ ಹೆಂಗೋ ಏನೋ ಅಂತ ಹೇಳ್ಬಿಟ್ಟು. ತಂದೆಯವರು ತುಂಬ ಸಪೋರ್ಟ್ ಮಾಡಿದ್ರು, ಅದು ಹಾಗೇನೆ ಒಳ್ಳೆ ಇದಾಯಿತು. ಆಮೇಲೆ 2020ರಲ್ಲಿ ಹೇಳಿದಾಗೆ ಪಂಜುರ್ಲಿ ಇದ್ದಾನೆ ಅನ್ನುವಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ. ಅದಕ್ಕೂ ಕೂಡ ಅಷ್ಟೇ, ಯಾಕಂದರೆ ಪಂಜುರ್ಲಿ ಇದ್ದಾನೆ ಅಂತ ಹೇಳಿದ್ರೆ ನಮ್ಮ ತುಳುನಾಡಿನವರಿಗೆ ತುಂಬಾನೇ ಇದು, ನನಗೂ ಹಾಗೇನೆ ತುಂಬ ಇಷ್ಟಪಡುವಂಥ ನೋಡುವಾಗಲೂ ಒಂಥರ ವಿಶೇಷತೆ ಅನ್ನಿಸ್ತಾ ಇದೆ. ಬಹಳಷ್ಟು ಜನ ಇಷ್ಟಪಟ್ಟು ಕೊಂಡ್ಕೊಂಡ್ರು. ಹೌದು. ಹಾಗಾಗಿ ನೀವು ಮಾಡಿದ ಪುಸ್ತಕಗಳು ಒಳ್ಳೆ ರೀತಿಯಲ್ಲಿ ಮಾರಾಟವಾಗಿವೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪುಸ್ತಕಗಳನ್ನು ಕೊಂಡು ಓದುವರಿಲ್ಲ, ಓದುವ ಆಸಕ್ತಿ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಪುಸ್ತಕಗಳು 1000 ಪ್ರತಿಗಳನ್ನೇನೋ ಮಾಡಿಸಿದ್ರಿ ಅಂತ ಹೇಳಿದ್ರಿ. ಅಷ್ಟು ಸಹ ಮಾರಾಟವಾಗಿದ್ದು ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಹೌದು, ಅದೊಂದು ವಿಚಾರ. ಹೌದು, ಏನು ಗೊತ್ತಾ, ನಾವು ಹೇಳ್ತೇವೆ ಪುಸ್ತಕಗಳನ್ನು ಕೊಂಡು ಓದೋರಿಲ್ಲ ಅನ್ನುವಂಥ ಆತಂಕದ ನಡುವೆ ಪುಸ್ತಕಗಳನ್ನು ಕೊಂಡು ಓದುವಂಥ ವರ್ಗ ಕೂಡ ಇದೆ ನಮ್ಮಲ್ಲಿ. ಹೌದು, ಇದೆ. ನಾವು ಎಷ್ಟೋ ಸಲ ನಾವು ದೊಡ್ಡ ದೊಡ್ಡ ಸಾಹಿತಿಗಳ ಪುಸ್ತಕಗಳನ್ನು ನೋಡಿದಾಗ ನಾವೆಲ್ಲ ಬಿಡಿ ಚಿಕ್ಕವ್ರು, ನಮ್ದು ಒಂದು ಕೆಲವರು ಓದ್ತಾರೆ ತಗೋತಾರೆ ಅಂತ ಓದಾಗ ಅವ್ರದೆಲ್ಲ ಪ್ರತಿಗಳೆಲ್ಲ ಮಾರಾಟ ಆಗುವಂಥದ್ದು ಅಥವಾ ನಾವೇ ಕೊಂಡು ಓದುವಾಗ ಅನ್ಸುತ್ತೆ, ಓ ಎಲ್ಲೋ ವರ್ಗ ಇದೆ. ಈಗ ನಮ್ಮ ಪುಸ್ತಕಕ್ಕೂ ಅಷ್ಟೇ ಕೆಲವರು ಫೋನ್ ಮಾಡ್ತಾರೆ, ನಿಮ್ಮ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ. ಆಗೆಲ್ಲ ಅನ್ಸುತ್ತೆ, ಓ ಓದುವ ವರ್ಗ ಇದೆಯಲ್ಲ ಅಂತ. ನಾವೇನ್ ಗೊತ್ತಾ, ಯಾವುದೇ ಮಾರ್ಗ ಇಲ್ಲಿ ಅದು ಸುಲಭವಾಗಿ ಅವರ ಕೈಗೆ ದಕ್ಕುತ್ತೆ ಅಂತ ಹೇಳಿದಾಗ ಅದು ಅದೇ ತರ ಆಗುವಂಥದ್ದು, ಒಂದು ಇದು ಅವನತಿ ಆಗ್ತಾ ಹೋಗುವಂಥದ್ದು. ಆದ್ರೆ ಇದೆ, ಒಂದು ಕಡೆ ಓದುವ ವರ್ಗವೂ ಇದೆ, ಒಂದು ಕಡೆ ಇದು ಇದೆ. ಈಗ ಮುಂದಿನ ಯೋಚನೆ ಏನಿದೆ? ಈಗ ಒಂದು 3 ಪುಸ್ತಕ ನಿಮ್ಮದು ಬಿಡುಗಡೆ ಆಗಿದೆ. ಈಗ ಮುಂದೆ ಇನ್ನು ಏನಾದ್ರೂ ಸಂಕಲನಗಳು ಇದಾವ, ಬರ್ದಿಟ್ಟಿರೋದು ಇದೆಯಾ? ಯಾಕಂದ್ರೆ ಆ ಚಿಕ್ಕ ವಯಸ್ಸಿನಿಂದ ಬರೀಲಿಕ್ಕೆ ನೀವು ಶುರು ಮಾಡಿದ್ದೀರಿ ಅಂದಮೇಲೆ ಬೇಕಾದಷ್ಟು ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಮೂಟೆ ಕಟ್ಟಿ ಇಟ್ಟಿರುವಂತಹ ಕತೆ ಕವನಗಳು ತುಂಬಾ ಇರಬಹುದು. ಹಾಗಾಗಿ ಮುಂದೆ ಯೋಚನೆ ಇದೆಯಾ ಇನ್ನು ಪುಸ್ತಕಗಳನ್ನು ಪ್ರಕಟಗೊಳಿಸ್ಬೇಕಂತ ಹೇಳಿ ಏನಾದ್ರು? ಖಂಡಿತ. ಅಂತ ಹೇಳಿದ್ರೆ ನಾನು ಎಷ್ಟೇ ಇದಿದ್ರು ಕೂಡ ಇದನ್ನ ಬಿಡಬಾರ್ದು, ಸಾಹಿತ್ಯವನ್ನ ಬಿಡಬಾರ್ದು ಅನ್ನುವಂಥದ್ದು ನಾನು ಮುಂಚಿನಿಂದಲೂ, ನನ್ನ ತಂದೆಯವರ ಆಸೆನೂ ಅದೇ. ನಾನು ಏನು ಬಿಟ್ಟರು ಕೂಡ ಅಷ್ಟೇ, ಈ ಪತ್ರಿಕೋದ್ಯಮವನ್ನು ಬಿಟ್ಟರು ಕೂಡ ಸಾಹಿತ್ಯವನ್ನ ಬಿಡಬಾರ್ದು ಅನ್ನೋದು ಅವರದ್ದು ಕೂಡ ಅದೇ ಇದು. ಹಾಗಾಗಿ ನನಗೂ ಕೂಡ ಅಷ್ಟೇ ವೈಯಕ್ತಿಕವಾಗಿ ಏನಂತ ಹೇಳಿದ್ರೆ ಸಮಾಧಾನ, ಅದೊಂದು ನಮ್ಗೆ ಏನ್ ಅನ್ಸುತ್ತೋ ಅದನ್ನ ಬರ್ದಿಡೋದು, ಅದು ದೊಡ್ಡ ಸಮಾಧಾನ. ಹಾಗಾಗಿ ನನಗೂ ಕೂಡ ಅಷ್ಟೇ ಅದನ್ನ ಬಿಡ್ಬೇಕು ಅಂತ ಅನಿಸ್ತಿಲ್ಲ. ಇದಾವೆ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ನಾವೇ ಬರ್ದಿದ್ ಕೆಲವೊಮ್ಮೆ ನಮಗೆ ಹಿಂದೆಲ್ಲ ಬರ್ದಿದ್ರೆ ಇವಾಗ ಸೂಟ್ ಆಗಲ್ಲ, ಇವಾಗ ಬೇಡ ಅಂತ ಶುರು ಆಗುತ್ತೆ. ಹಾಗಾಗಿ ಕವನ ಸಂಕಲನ
ಬಿಡುಗಡೆ ಮಾಡೋಕು ಇದೆ. ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಒಂದು ಪ್ರಯತ್ನ ಮಾಡಬೇಕು, ಕಾದಂಬರಿ ಬರೆಯುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ಆಸೆ ಇದೆ. ಅದು ಯಾವಾಗ ಈಡೇರುತ್ತೆ ಸಮಯದ ಅಭಾವನೂ ಇದೆ. ಸಮಯದ ಅಭಾವ ಅಂತೂ ತುಂಬಾನೇ ಇದೆ. ಯಾವಾಗ ಈಡೇರುತ್ತೆ ಅಂತ ಗೊತ್ತಿಲ್ಲ, ಎಲ್ಲ ದೈವೇಚ್ಛೆ. ಮತ್ತೆ ಸಾಹಿತ್ಯನ ಬಿಡ್ತೇನೆ ಅಂದ್ರೆ ಅದು ನಮ್ಮನ್ನು ಬಿಡುವುದಿಲ್ಲ. ಅದೇ ಯಾವತ್ತೂ ಸಾಹಿತ್ಯ ಬಿಡುವುದಿಲ್ಲ. ಬೇಡ ಬರೆಯಲ್ಲ ಅಂತ ಉದಾಸೀನ ಮಾಡಿದ್ರು ಇನ್ನೊಂದು ಯಾವುದೋ ಸಂದರ್ಭದಲ್ಲಿ ಏನೋ ಅಂತ ತಟ್ಟನಂತ ಹುಟ್ಟಿಕೊಂಡು ಬಿಡುತ್ತೆ, ಪಟ್ಟ ಅಂತ ಬರೀಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಅದನ್ನ ನೆಚ್ಚಿಕೊಂಡಿದ್ದೇವೆ, ಹಚ್ಚಿಕೊಂಡಿದ್ದೇವೆ, ಹಾಗಾಗಿ ಅದನ್ನು ಬಿಡುವುದಿಲ್ಲ. ಹೌದು. ಮತ್ತೆ ನಿಮ್ಮ ಸಾಹಿತ್ಯಕ್ಕೆ ಪುರಸ್ಕಾರ ಸನ್ಮಾನಗಳು ಅಂತದೇನಾದ್ರೂ ನಡೆದಿದೆಯಾ? ಯಾಕಂದ್ರೆ ಉಡುಪಿಯಲ್ಲಿ ಸಾಮಾನ್ಯವಾಗಿ ಗೊತ್ತು, ನಿಮ್ಮ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ನಿಮ್ಮ ಕತೆಗಳು ರೇಡಿಯೋದಲ್ಲಿ ಪ್ರಸಾರವಾದಾಗ ಕೇಳಿದ್ದಾರೆ. ಮತ್ತೆ ಮಂಗಳ ಪತ್ರಿಕೆಯಲ್ಲಿ ಬರೆದಿರುವಂತ ನೀವು ಕತೆಗಳು ನಿಜಕ್ಕೂ ಅದ್ಭುತವಾಗಿವೆ. ಯಾಕಂದ್ರೆ ನಾನು ಓದಿದ್ದೀನಿ, ಮತ್ತೆ ಓದಿದವರು ಸಹ ಹೇಳಿದ್ದಾರೆ ಎಂತ ಅದ್ಭುತವಾದ ಕತೆಗಾರ್ತಿ ಉಡುಪಿಯಲ್ಲಿ ಇದ್ದಾರೆ, ಅವಳ ಬರವಣಿಗೆಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಿಮ್ಮ ಕವಿತೆಗಳ ಬಗ್ಗೆ ಮತ್ತೆ ಕತೆಗಳ ಬಗ್ಗೆ. ಹಾಗೆ ಮೋಸ್ಟ್ಲಿ ನಾನಿನ್ನೂ ಅಷ್ಟು ದೊಡ್ಡವಳಾಗಿ ಇಲ್ಲ ಏನ, ಸನ್ಮಾನಕ್ಕಾಗಿರ್ಬೋದು ಅಥವಾ ಪ್ರಶಸ್ತಿಗಳಿಗಾಗಿರ್ಬೋದು. ನಾನು ಇನ್ನು ಕೂಡ ಅಂಬೆಗಾಲಿಡ್ತಿದ್ದೀನಿ ಅಂತ ಅನ್ಸುತ್ತೆ ನನಗೆ. ನೋಡುವ ಅದೇ ಆಗಿ ಬರುತ್ತಾ, ಯಾವಾಗ ಬರುತ್ತೋ ಗೊತ್ತಿಲ್ಲ, ಸ್ವೀಕರಿಸೋಣ ಪ್ರೀತಿಯಿಂದ. ಅದ್ರ ತನಕ ನಾವು ನಮ್ಮ ಪಾಡಿಗೆ ಹೀಗೆ ಬರ್ಕೊಂಡು, ನೀವು ಈಗಲೇ ಹೇಳಿದ್ರಲ್ಲ, ತುಂಬಾ ಖುಷಿಯ ವಿಚಾರ. ಇನ್ನಷ್ಟು ಬರೀಲಿಕ್ಕೆ ನಮಗೆ ಚೆನ್ನಾಗಿದೆ ಅಂತ ಹೇಳಿದ್ರು, ಖಂಡಿತ ಬರೆಯೋಣ ಅಂತ ಅನ್ಸುತ್ತೆ. ಮತ್ತೆ ಏನಂತ ಹೇಳಿದ್ರೆ ನಮ್ಗೆ ಪ್ರೋತ್ಸಾಹ ಕೊಡುವವರು ತುಂಬಾ ಜನ ಇದ್ದಾರೆ. ನಾನು ಹೇಳ್ದೆ, ನಮ್ಮ ಸರ್ ಎಲ್ಲ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು. ನಮ್ಮ ಪ್ರಿನ್ಸಿಪಲ್ ಹೆಸರು ಹೇಳ್ಬೇಕು, ನಾನು ಪಾದಿಕಲ್ಲು ವಿಷ್ಣು ಭಟ್ ಅಂತ ಹೇಳಿ, ಅವರ ಶಿಷ್ಯ ನಾನು. ಅವರಾಗಿರ್ಬೋದು, ಸೋಜನ್ ಸರ್ ಹೇಳಿದೆ, ಬಾಯರ್ ಸರ್ ಆಗಿರ್ಬೋದು. ಹಾಗೆ ನಾನು ಪ್ರಮುಖವಾದಂಥ ವ್ಯಕ್ತಿಯನ್ನು ಹೇಳಲೇಬೇಕು, ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ. ನಿಜ ಹೇಳ್ತೀನಿ, ಅವ್ರ ಪ್ರತಿಯೊಂದು ವಿಷಯಕ್ಕೂ ಅವ್ರು ಕೂಡ ಅಷ್ಟೇ. ನಾನು ಹೇಳಿದೆ, ನನ್ನ ತಂದೆಯವರು ಸಪೋರ್ಟ್ ಮಾಡ್ತಾರೆ, ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅಂತ. ಅವ್ರು ಕೂಡ ಅಷ್ಟೇ ನನಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ನನ್ನ ಸಾಹಿತ್ಯ ಇರ್ಬೋದು, ಹಾಗೆ ನನ್ನ ಪತ್ರಿಕೋದ್ಯಮದ ಏನಿದೆ, ನಾನು ಏನು ಕೆಲಸ ಮಾಡ್ತಿದ್ದೀನಿ ಅದಕ್ಕೂ ಆಗಿರ್ಬೋದು, ತುಂಬಾನೇ ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿ ಅವರು. ಹೌದು, ಏನೇ ಇರಲಿ ಎಲ್ಲದಕ್ಕೂ ಅಷ್ಟೇ ಅವ್ರು ತುಂಬಾನೇ ಪ್ರೋತ್ಸಾಹ ಕೊಡ್ತಾರೆ. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ನೀವು ನಿಜವಾಗಿ ಅದೃಷ್ಟವಂತರು. ಆವಾಗಲೇ ಒಂದ್ಸಲ ಹೇಳಿದೆ ನಾನು ಅದೃಷ್ಟವಂತರಂತ. ಯಾಕಂದ್ರೆ ತುಂಬಾ ಜನ ಹೇಳುದಿದೆ, ಯಾರಿಂದ ಪ್ರೋತ್ಸಾಹ ಸಿಗಲ್ಲ ಅಂತ. ನೀವು ಚಿಕ್ಕಂದಿನಿಂದ ಬರೀಲಿಕ್ಕೆ ಶುರು ಮಾಡಿದಾಗ ಅಕ್ಕನ ಪ್ರೋತ್ಸಾಹ ಸಿಕ್ತು. ಏನಾದ್ರೂ ಆಗ್ಲಿ ಒಂದು ಅಕ್ಕ ತಂಗಿ ಅಂತ ಜೊತೆಲಿ ಇದ್ದಾಗ ಅದೊಂಥರ ಗಟ್ಟಿ ಧೈರ್ಯ, ಬರ್ದಿಡೋದು ಮೂಲೆಗಿಡೋದಕ್ಕಿಂತ ಪರಸ್ಪರ ಹಂಚಿಕೊಳ್ಳೋದು. ನಂತರ ದಿನಗಳಲ್ಲಿ ಅಪ್ಪನ ಪ್ರೋತ್ಸಾಹ ಅಂತ ಹೇಳಿದ್ರಿ, ಮತ್ತೆ ಕಾಲೇಜಲ್ಲಿ ಸರ್ಗಳ ಹೆಸರುಗಳನ್ನು ನೀವು ಹೇಳಿದಿರಿ. ಆಮೇಲೆ ಪುಸ್ತಕ ನಿಮ್ಮದು ಬಿಡುಗಡೆ ಆಗಿರುವುದು ಸಹ ಅಷ್ಟೊಂದು ಕೃತಿಗಳು ಮಾರಾಟವಾಗಿದೆ. ಇದೆಲ್ಲ ನಿಜವಾಗಿ ತುಂಬಾ ಖುಷಿ ಕೊಡುವಂಥದ್ದು, ಹೆಮ್ಮೆ ಪಡುವಂಥ ವಿಷಯವೇ ಆಗಿದೆ. ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಖ್ಯಾತ ಕವಯತ್ರಿ ಚಂದ್ರಿಕಾ ನಾಗರಾಜ್ ಅವರು. ಚಂದ್ರಿಕಾ ಅವರವರೇ, ನಮ್ಮ ವೀಕ್ಷಕರಿಗೋಸ್ಕರ ಕೆಲವೊಂದು ಕವಿತೆಗಳನ್ನು ಓದ್ತೀರಾ? ಖಂಡಿತ. ಶೀರ್ಷಿಕೆ ಹೆಣ್ಣು. ತಲೆಗೆ ನೀರು ಸುರಿದಳು ಅಮ್ಮ, ಹೆಣ್ಣಾಗಿ ಹುಟ್ಟಿದ ಮೇಲೆ ಅನುಭವಿಸಬೇಕು ಎನ್ನುತ್ತ. ಗಂಧ ಹಚ್ಚಲು ಹೊರಟವಳ ಕೈಕೊಂದು ಹೊಡೆದು ಹಚ್ಚಕೂಡದು ಎಂದಳು. ಹಬ್ಬವಲ್ಲವೇ, ನಾನೂ ಬರುತ್ತೇನೆ ನಿಮ್ಮೊಂದಿಗೆ ಎಂದು ಹೊಸ ಬಟ್ಟೆಗೆ ಒಂದು ಇಸ್ತ್ರಿ ಪೆಟ್ಟಿಗೆಯ ತಿಕ್ಕಿದೆನಷ್ಟೆ, ಕಿತ್ತುಕೊಂಡಳು. ದೇವಸ್ಥಾನದ ಮೆಟ್ಟಿಲು 5 ದಿನ ನಿಷೇಧವೆಂದಳು. ಕಲ್ಲೆಡವಿ ಬೀಳುತ್ತಿದ್ದವಳನ್ನ ದೇವರ ನಾಮ ತೆಗೆದು ಕ್ಷಮಿಸು, ನನಗೂ ನಿನಗೂ 5 ದಿನ ಕೋಪವಂತೆ ಎಂದೆ. ಹೂವ ಕೊಯ್ದು ದಾರದಲ್ಲಿ ಪೋಣಿಸಿ ಶಿವನ ಸಿಂಗರಿಸೋ ಆಸೆಯು ಮುದುಡಿತು. ಬಳ್ಳಿಯಲ್ಲಿ ದುಂಡು ಮಲ್ಲಿಗೆಯು ಶಾಲೆಯಲ್ಲೂ ಯೂನಿಫಾರ್ಮ್ ಸ್ಕರ್ಟ್ನ ಹಿಂಬದಿ ನೋಡಿ ಸುಸ್ತಾಗಿದ್ದಾಯಿತು. 2 ಜಡೆಯ ಹಿಡಿದೆಳೆದವನ್ನ ನೋಡಿ ಮೊದಲ ಬಾರಿ ನಾಚಿದೆ. ಎಂದು ಮುಗಿಯುವುದಮ್ಮ ತಿಂಗಳ ಈ ತಾಪತ್ರಯ, ಕಿವಿಚುವ ನೋವು, ಉಂಬಳಿಸೋ ದುಃಖ, ಹಾಗೆನ್ನಬಾರದು ಹೆಣ್ಣು ನೀನು ಎಂದಳಾಕೆ. ಮಗದೊಂದು ಹುಟ್ಟಿಗಾಗಿ ಈ ಪರಿ ಸಂಕಟ, ಜೊತೆಗೊಂದಿಷ್ಟು ಮೈಲಿಗೆಯೇ? ಉತ್ತರ ನೀಡುವವರಿಲ್ಲ. ಒಂದಷ್ಟು ಕಷಾಯ ಅಂದಿನಿಂದ ಇಂದಿನವರೆಗೆ ದೊಡ್ಡ ಸಾಂತ್ವನ. ಭುಗಿಲೇಳೋ ಕ್ರಾಂತಿಗಳ ನಡುವೆ ನೋವಿನ ಮೌನ. ಕ್ಯಾಲೆಂಡರ್ನತ್ತ ನೋಡಿ ಮುಂದಿನ ದಿನಾಂಕದ ತಲೆಬಿಸಿ. ಸಿಗುವ ಹಬ್ಬ, ಪೂಜೆ, ಉತ್ಸವ, ಕಳಕೊಳ್ಳುವ ಒಂದಷ್ಟು ಜಾತ್ರಾ ಮಹೋತ್ಸವ.
ತುಂಬ ಚೆನ್ನಾಗಿದೆ ಈ ಕವಿತೆ. ಕಣ್ಗಳು ತುಂಬಿ ಬಂದವು. ಹೆಣ್ಣಿನ ನೋವುಗಳು, ಭಾವನೆಗಳು ಯಾರಿಗೂ ಹೇಳಲಿಕ್ಕೆ ಆಗುವುದಿಲ್ಲ. ತುಂಬ ಚೆನ್ನಾಗಿದೆ. ಓಕೆ, ಇನ್ನೊಂದು ಪಾತ್ರ ಅಂತ. ಬಿಟ್ಟ ಕಂಗಳ ನಡುವೆ ಹಾಯಲೆಷ್ಟೋ ಪಾತ್ರಗಳಿವೆ, ಕಂಗೆಟ್ಟ ಬಿಕ್ಕುಗಳಷ್ಟೇ ಸಾಕ್ಷಿ. ಇಲ್ಲೂ ದುರ್ಯೋಧನ ಸಿಗುತ್ತಾನೆ, ಆಸ್ತಿಗಾಸೆ ಪಟ್ಟು ದುರಹಂಕಾರದ ಪಣತೊಟ್ಟು. ಅವನಿಗಿಲ್ಲಿ ಎಲ್ಲರೂ ದಾಯಾದಿಗಳೇ, ಅವನಂತವರ ಹೊರತುಪಡಿಸಿ. ಸೀರೆಯ ಸೆರಗ ಎಳೆದು ಸುಸ್ತಾಕತೆ ನಗುವ ದುಶ್ಯಾಸನಿದ್ದಾನೆ, ಪರರ ಮಾನಾಪಮಾನವ ಲೆಕ್ಕಿಸದೆ ಉಳಿಯುತ್ತಾನೆ. ಅಗೋ ಅಲ್ಲಿ ಕರ್ಣ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದಾನಿಯಾದ. ದ್ರೌಪದಿಯ ಕಣ್ಣೀರ ನೋಡಿದನೋ ಇಲ್ಲವೋ. ಇಲ್ಲಿರುವವನು ಮಾಯಾ ಜಂಗಮವಾಣಿಗೆ ಹಲ್ಲು ಕಿರಿಯುತ್ತಾನೆ, ಮತ್ತೊಬ್ಬ ಕರ್ಣ ಕೊಟ್ಟು ಕೊಡದಂತೆ ಮೌನಿ. ಅಪಮಾನಿತ ಸೀರೆ ಹೊದ್ದ ಪಾಂಚಾಲಿಯರು ಕೇಶರಾಶಿಗೆ ಅದ್ಯಾವುದೋ ಶಾಂಪು ಹಚ್ಚಿಕೊಂಡು ಮೀಯಿಸುತ್ತಾರೆ. ಧರ್ಮರಾಯ ಅಪರೂಪವಾಗಿದ್ದಾನೆ ಬಿಡಿ. ಇಲ್ಲಿ ಮಾತಲ್ಲಷ್ಟೇ ತಾವು ಭೀಮನಂತೆ ಆರ್ಭಟಿಸುವವರು. ಅವನ ತೋಳ ಸಮ ಉಳಿತಿಲ್ಲ ಏನು. ಅರ್ಜುನನ ಪರಾಕ್ರಮ ಸಿಕ್ಕುವುದಿಲ್ಲ ನಿಮಗೆ. ಇವರ ಮಾತುಗಳು ನಿಲ್ಲವು ಅವ ಬಿಟ್ಟಿರುವ ಬಾಣಗಳ ಮುಂದೆ. ನಕುಲ ಸಹದೇವರನ್ನಂತೂ ಹುಡುಕಲೇಬೇಡಿ. ಧರ್ಮದುಳಿವಿಗಾಗಿ ಸೂತ್ರಧಾರನಾಗಿ ಕುದುರೆಗಳ ಮೂಕುದಾರ ಹಿಡಿದ ಅವನು ಇನ್ನಷ್ಟೇ ಹುಟ್ಟಬೇಕಿದೆ. ಆ ಮಹಾಸಾರಥಿಯ ನಾಮ ಜಪವ ಮರೆಯಬೇಡಿ, ಹುಡುಕಬೇಡಿ. ಹಾಗೊಂದು ವೇಳೆ ಸಿಕ್ಕರೆ ನಿಮ್ಮೊಳಗೆ ಹಿಡಿದಿಟ್ಟುಕೊಳ್ಳಿ. ತುಂಬ ಚೆನ್ನಾಗಿದೆ, ಅದ್ಭುತವಾದ ಕವನ. ಓಕೆ, ಮತ್ತು ನಾನು ಕೃಷ್ಣನ ಹೆಸರಲ್ಲಿ ಹಾಕುವಂಥದ್ದು ಜಾಸ್ತಿ, ಒಂದು ಹನಿಗವನ ಥರ, ಅದೊಂದೆರಡು ಹೇಳ್ತೀನಿ. ಬೊಗಸೆ ತುಂಬ ಪ್ರೀತಿ ಬೇಕು ಎಂದೆ, ಅವನು ಮಳೆಯಾದ. ಹೇ ಕೃಷ್ಣ, ಸುಮ್ಮನಿರು, ಮತ್ತದೇ ಅಂಕೆಗಳು ಬದಲಾದ ಇಸವಿಯಷ್ಟೇ, ಮತ್ತದೇ ವಾರಗಳು ಬದಲಾದ ಕ್ಯಾಲೆಂಡರ್ ಅಷ್ಟೇ, ಮತ್ತದೇ ದಳ್ಳುರಿ ಚಳಿ ಕಾಯುವ ನೋವುಗಳು, ಬೊಪ್ಪಿಡುವ ಅಸಹಾಯಕತೆಗಳ ನಡುವೆ ಬದಲಾಗದ ನಿನ್ನತ್ತಲಿನ ನನ್ನೊಲವು. ಹೇ ಕೃಷ್ಣ. ತುಂಬ ಚೆನ್ನಾಗಿದೆ, ಅರ್ಥಪೂರ್ಣವಾದ ಕವಿತೆಗಳು. ತುಂಬ ಖುಷಿಯಾಯಿತು. ಮತ್ತು ನೀವು ಈ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದೀರಿ ಅಂತ ಹೇಳಿದ್ರಿ. ನಿಮಗೆ ತುಂಬ ಇಷ್ಟವಾದ ಸಾಹಿತಿ ಯಾರು? ನನಗೆ ತುಂಬ ಇಷ್ಟ ಅಂತ ಹೇಳಿದರೆ ಶಿವರಾಮ ಕಾರಂತ ಅವರು, ಜೋಗಿ ಅವರು ನಾನು ತುಂಬ ಇಷ್ಟಪಟ್ಟು ಓದುವಂಥದ್ದು. ಹಾಗೆ ರವಿ ಬೆಳಗೆರೆ ಅವರ ಪುಸ್ತಕಗಳನ್ನು ಹೆಚ್ಚಾಗಿ ಓದ್ತೇನೆ. ಜಯಂತ ಕಾಯ್ಕಿಣಿ ಅವರು, ಹೀಗೆ ತುಂಬ ಜನ ಇದ್ದಾರೆ. ಅವರದೆಲ್ಲ ಸಾಹಿತ್ಯ ನಾನು ಹೆಚ್ಚಾಗಿ, ನಾನು ಈಗಾಗಲೇ ಹೇಳಿದಂತೆ ಅವರ ಪುಸ್ತಕಗಳು ಯಾವ್ದಾದ್ರು ಹೊಸ್ತು ಬಂದರೆ ನಾನು ಹೆಚ್ಚಾಗಿ ಇಷ್ಟವಾದ ಪುಸ್ತಕ ಹಾಗೂ ಇಷ್ಟವಾದ ಲೇಖಕರು. ಹೌದು. ಈ ಸಾಹಿತ್ಯ ಕ್ಷೇತ್ರ ಬಿಟ್ಟು ಇನ್ನು ಬೇರೆ ಯಾವ ಕ್ಷೇತ್ರದಲ್ಲೆಲ್ಲ ನಿಮಗೆ ಆಸಕ್ತಿ ಇದೆ? ನನಗೆ ಸಾಹಿತ್ಯ ಕ್ಷೇತ್ರ ಬಿಟ್ಟು ಅಂತ ಹೇಳಿದ್ರೆ ನಾನು ಪತ್ರಿಕೋದ್ಯಮ, ಈಗಾಗಲೇ ನಮ್ಮದು ಒಂದು ಸ್ವಂತ ವೆಬ್ಸೈಟನ್ನು ನಡೆಸ್ತಾ ಇದ್ದೇವೆ. ಅದರ ಹೊರತಾಗಿ ನನಗೆ ನೃತ್ಯ ಅಂತ ಹೇಳಿದ್ರೆ ತುಂಬ ಇಷ್ಟ. ನೃತ್ಯ ಮಾಡ್ತೇನೆ, ಹಾಗೆ ಹೇಳಿಕೊಡ್ತೇನೆ ಕೂಡ. ಆ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದೇನೆ. ಹೌದು. ಈಗ ಸಹ ನೃತ್ಯಗಳನ್ನೆಲ್ಲ ಹೇಳಿಕೊಡ್ತಾ ಇದ್ದೀರಿ? ಈಗ ಹೇಳಿಕೊಡೋದು ಅಂತ ಹೇಳಿದ್ರೆ ಯಾರು ಎಲ್ಲಾದ್ರೂ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಬಂದ್ರೆ ಅವರಿಗೆ ಕಲಿಸಿಕೊಡುವಂಥದ್ದು, ಆ ಥರ ಎಲ್ಲ ಕೆಲಸ. ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇದ್ದೀರಿ? ಹೌದು, ನಾನು ಎಲ್ಲಾದ್ರೂ ಈಗ ಕಾರ್ಯಕ್ರಮ ಕೊಡೋದಿದ್ರೆ ನಾನು ನೃತ್ಯ ಕೊಡ್ತೇನೆ, ಆ ಥರ. ಈ ಹವ್ಯಾಸ ಯಾವಾಗಿಂದ ಇತ್ತು? ಇದು ಕೂಡ ಚಿಕ್ಕಂದಿನಿಂದ ಅಷ್ಟೇ. ನಾನು ಹೇಳ್ದೆ ನನ್ನ ಮೇಲೆ ಸಿನಿಮಾ ಪ್ರಭಾವ ಕೂಡ ಹೆಚ್ಚಾಗಿ ಬೀರಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಸಿನಿಮಾ ನೃತ್ಯಗಳನ್ನು ಮಾಡ್ತಿರುವಂಥದ್ದು, ಅದು ಮಾಡ್ತಿದ್ದೆ ಅಂತ ಹೇಳಿದ್ರೆ ನನಗೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಎಲ್ಲರ ಜೊತೆಗೆ ನೃತ್ಯ ಮಾಡೋದು ಸಹಜ. ನಾನು ಫಸ್ಟ್ ಮೊದಲನೇ ಸಲ ಒಬ್ಬಳೇ ನೃತ್ಯ ಮಾಡಿದ್ದು 7ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಒಂದು ಸಿನಿಮಾ ನೃತ್ಯ ಮಾಡಿದ್ದೆ. ಆಮೇಲೆ ಅದು 3 ವರ್ಷ ಮಾಡಲಿಲ್ಲ. ಆಮೇಲೆ ನಾನು PUC ಬಂದಮೇಲೆ ಮತ್ತೆ ನೃತ್ಯದಲ್ಲಿ ತೊಡಗಿಕೊಂಡೆ. ಹಾಗಾಗಿ ನನ್ನ ಸಾಹಿತ್ಯಾಗಿ ನೋಡ್ತಾರೆ, ನೃತ್ಯದಲ್ಲೂ ಕೂಡ ಅಷ್ಟೇ ಗುರುತಿಸುವಂಥದ್ದು ಇದೆ. ಸಿನಿಮಾ ನೃತ್ಯ ಅಂದ್ರಿ, ಸಿನಿಮಾ ನಟಿ ಆಗುವ ಏನಾದರೂ ಕನಸಿತ್ತ? ಸಿನಿಮಾ ನಟಿ ನಾನು ಹೇಳೋದಕ್ಕಿಂತ ನನ್ನನ್ನು ಬೇರೆಯವರು, ನನ್ನ ನೃತ್ಯ ನೋಡಿದವರೆಲ್ಲ ಹೇಳೋದು ಜಾಸ್ತಿ, ನಿಮಗೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅದರ ಕಡೆ ಏನಂತ ಹೇಳಿದ್ರೆ, ನಮಗೆ ಕಾಲೇಜು ಜೀವನ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಸ್ಕೂಲ್ ಕಾಲೇಜು ಜೀವನ ಅಂತ ಹೇಳಿದ್ರೆ ನನಗೆ ಓದುವಿಕೆ ಕೂಡ ತುಂಬಾನೇ, ನನಗೆ ಕ್ಲಾಸಿಗೆ ನಾನು ಫಸ್ಟ್ ಬರಬೇಕು ಜಾಸ್ತಿ ಇತ್ತು. ಓದಿನಲ್ಲಿ ಆಸಕ್ತಿನೇ ಇತ್ತು. ಓದಿದ್ರೆ ನನ್ನ ಕ್ಲಾಸಲ್ಲಿ ನಾನು ಫಸ್ಟ್ ಬರಬೇಕು. ನಾನು ಓದ್ತೀನೋ ಬಿಡ್ತೀನೋ ಇಲ್ಲ, ನಾನು ನಾಳೆ ಪರೀಕ್ಷೆ ಅಂತ
ಅಂತ ಹೇಳಿದ್ರೆ ಇವತ್ತು ಕೂಡ ನೋವೆಲ್ ಇಟ್ಕೊಂಡು ಕೂತ್ಕೊಳ್ತಿದ್ದೆ ನಾನು ಅಂತವಳು ನಾನು. ಕಥೆಗಳನ್ನು ಬರೆಯುವುದು ಓದುವುದು ಜೊತೆಗೆ ಶಾಲೆಯಲ್ಲೂ ಸಹ ಓದುವಂಥದ್ದು ಅದನ್ನು ದೂರ ಮಾಡಿಲ್ಲ. ಯಾಕಂದ್ರೆ ಒಂದರಲ್ಲಿ ಆಸಕ್ತಿ ಬೆಳೆದಾಗ ಈ ಓದಿನ ಕಡೆ ಸ್ವಲ್ಪ ಗಮನ ಆಚೆ ಈಚೆಯಾಗಿ ಮನಸ್ಸು ಚಂಚಲಗೊಳ್ಳುದಿದೆ. ಅದರಿಂದಾಗಿ ನನ್ಗೆ ಶಾಲೆಯಲ್ಲಿ ನಂಗೆ ಯಾರು ಕೂಡ ಅಷ್ಟೇ ನಮ್ಮ ಉಪನ್ಯಾಸಕರು ನಂಗೆ ಬೈತಾ ಇರ್ಲಿಲ್ಲ ಓದಿನಲ್ಲೂ ಇದ್ದಾಳೆ ಬೇರೆ ಇದ್ರಲ್ಲೂ ಇದ್ದಾಳಲ್ಲ ಅಂತ, ಹಾಗಾಗಿ ನನ್ಗೆ ಬೈತಾ ಇರ್ಲಿಲ್ಲ. ಎಲ್ಲ ಅಷ್ಟೇ ನಾನು ಹೇಳ್ದೆ ಅಲ್ಲ, ನನಗೆ ಕ್ಲಾಸಲ್ಲೂ ಕೂಡ ಪ್ರಥಮ ಬರಬೇಕು ಅನ್ನೋ ಆಸಕ್ತಿ ಇತ್ತು, ಮತ್ತೆ ಓದು ಇದು ಬರವಣಿಗೆಯಲ್ಲಿ ತೊಡಗಿಕೊಳ್ತಾ ಇದ್ದೆ. ಹಾಗಾಗಿ ನನಗೆ ಸಿನಿಮಾಕ್ಕೆ ಹೋಗಬೇಕು ಅಥವಾ ಅವಕಾಶ ಇತ್ತು ನನಗೆ, ಬೇಡ ನಾನು ಅವಕಾಶ ಇತ್ತು ನನಗೆ, ಹೌದು ಕರೆದಿದ್ದಾರೆ, ನಾನೇ ಅದರ ಕಡೆ ಹೋಗಿಲ್ಲ. ಆಮೇಲೆ ಹಾಗಂತ ಹೇಳಿಬಿಟ್ಟು ನಟಿಸಿದ್ದೇನೆ, ಆಲ್ಬಮ್ ಸಾಂಗ್ಗಳಲ್ಲಿ ನಟಿಸಿದ್ದೇನೆ, ಕಿರುಚಿತ್ರಗಳಲ್ಲಿ ಕೂಡ ನಟಿಸಿದ್ದೇನೆ. ಅದು ಆಮೇಲೆ ವೃತ್ತಿ ಜೀವನದ ಅವಧಿಯಲ್ಲಿ ನಾನು ನಟಿಸಿರುವಂಥದ್ದು. ಮತ್ತೆ ವೃತ್ತಿಯಾಗಿ ಏನನ್ನು ಮಾಡ್ತಿದ್ರಿ? ವೃತ್ತಿಯಾಗಿ ನಾನು ಆಗ್ಲೇ ಹೇಳಿದಾಗೆ ನನ್ನದೊಂದು ಸ್ವಂತ ವೆಬ್ಸೈಟ್ ಹಾಗೂ ಯೂಟ್ಯೂಬ್ ಚಾನಲ್ ದಿಕ್ಸೂಚಿ ಟಿವಿ ಅಂತ ಹೇಳಿ ವೆಬ್ಸೈಟ್ ಹಾಗೂ ಯೂಟ್ಯೂಬ್ ಚಾನಲ್ ಅನ್ನ ನಡೆಸ್ತಾ. ಹೌದು. ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನಿಸ್ತು? ನನ್ನ ಮುಖ ನೋಡ್ರೆ ಗೊತ್ತಾಗ್ತಿದೆ ಅಲ್ಲ, ಖಂಡಿತ ತುಂಬಾ ಖುಷಿ ಆಯ್ತು ನನಗೆ. ಹೌದು, ತುಂಬಾ. ನೀವು ಕೂಡ ಅಷ್ಟೇ, ಮೊದಲಿಂದ ನನಗೆ ಪರಿಚಯಸ್ಥರು ಅನಿತಾ ಸಿಕ್ವೇರ್ ಅವರು ಕೂಡ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದಾರೆ. ನನ್ನನ್ನು ಗುರುತಿಸಿ ಇಲ್ಲಿ ಕೂರಿಸಿದ್ರು, ಧನ್ಯವಾದ ನಿಮಗೆ. ನನಗೂ ತುಂಬ ಖುಷಿ ಆಯಿತು ಚಂದ್ರಿಕಾ ನಿಮ್ಮೊಂದಿಗೆ ಮಾತನಾಡಿಕೊಂಡು. ಹಾಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ ನೀವು? ಓಕೆ, ಕವಿ ಸಮಯ ಖಂಡಿತವಾಗ್ಲೂ ಅದ್ಭುತವಾದ ಸಮಯವನ್ನು ಕಳೆದೆ ನಾನು. ನಾವೇನು ಹೇಳಿದ್ದೆ ಈಗಾಗಲೇ ಹೇಳಿದಾಗೆ ನಾನು ಇಡ್ತಿರುವಂಥ ಸಾಹಿತಿ ನಾನು ಮಾತ್ರ ಅಲ್ಲ, ಬಹಳಷ್ಟು ಮಂದಿ ಬರವಣಿಗೆಯಲ್ಲಿ ತೊಡಗಿಕೊಂಡವರಿದ್ದಾರೆ. ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಆಸಕ್ತಿ ಕಮ್ಮಿ ಆಗ್ತಿದೆ ಅಂತ ಹೇಳುವಾಗ ವಿವಿಧ ಆಯಾಮಗಳು ತೆರೆದುಕೊಳ್ತಾ ಹೋಗ್ತಾ ಇದ್ದಾವೆ. ಸಾಮಾಜಿಕ ಜಾಲತಾಣಗಳು ಇದ್ದಾವೆ, ಅದರಲ್ಲಿ ಬರೆಯುವ ಆ ಮೂಲಕ ಬರವಣಿಗೆ ಕ್ಷೇತ್ರಕ್ಕೆ ಅಂಬೆಗಾಲಿಡ್ತಿರುವಂಥವ್ರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಬಯಸೋದು ಒಂದೇ, ಏನು? ಪ್ರೋತ್ಸಾಹ. ಎಲ್ಲರ ನೋವನ್ನು, ನಮ್ಮ ನೋವುಗಳನ್ನು ಹಿಡಿದಿಟ್ಕೊಂಡು ಒಂದು ಸಾಂತ್ವನ ನೀಡುವಂಥ ಶಕ್ತಿ ಇರುವಂಥದ್ದು ಅದು ಸಾಹಿತ್ಯ ಕ್ಷೇತ್ರಕ್ಕೆ. ಹಾಗಾಗಿ ಬರವಣಿಗೆಯಲ್ಲಿ ತೊಡಗಿರುವಂಥವರಿಗೆ ಬೇಕಾಗಿರುವಂಥದ್ದು ಪ್ರೋತ್ಸಾಹ. ಅದನ್ನು ವೀಕ್ಷಕರು ಕೊಡಲೇಬೇಕಾಗತ್ತೆ. ಬರೆಯುವವರಿಗೆ ಏನು ಬೇಡ, ಚೆನ್ನಾಗಿ ಬರಿತಿದ್ದೀರಾ, ಚೆನ್ನಾಗಿ ಬರಿತೀಯಪ್ಪ, ಚೆನ್ನಾಗಿ ಬರಿತಿದ್ದೀಯಮ್ಮ ಅಂತ ಹೇಳಿದರೆ ಸಾಕು. ಅಥವಾ ಯಾರೂ ಆಗಿರ್ಬೋದು, ಯಾಕಂತ ಹೇಳಿದರೆ ನಮ್ಮಂಥವ್ರು ಏನಂತ ಹೇಳಿದರೆ ಅದರಲ್ಲಿ ಬದಲಾವಣೆ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಸ್ವೀಕಾರ ಮಾಡ್ತೀವಿ. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಬೆಳಿಬೇಕು ಅಂತ ಹೇಳಿದರೆ, ಹೌದಪ್ಪ ಎಲ್ಲದಕ್ಕೂ ಏನು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ ಯಾರು ಕೂಡ ಒಂದು ಪರ್ಫೆಕ್ಟ್ ಆಗಿ ರೂಪುಗೊಳ್ಳಲ್ಲ, ತಿದ್ದುಪಡಿ ಮಾಡೋರು ಕೂಡ ಬೇಕಾಗುತ್ತೆ ನಮಗೆ. ಹಾಗಾಗಿ ವೀಕ್ಷಕರು ಏನು ಮಾಡಬೇಕು ಹೇಳಿದರೆ, ಪ್ರತಿಯೊಬ್ಬರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡುವಂಥ ಮಹಾನ್ ಕಾರ್ಯವನ್ನು ಮಾಡಲೇಬೇಕು. ಖಂಡಿತ ಒಂದು ಕವಿ ಬೆಳಿಬೇಕಾದ್ರೆ ಪ್ರೋತ್ಸಾಹ ಬೇಕು. ಒಬ್ಬ ಕವಿ ಬೆಳೆದಿದ್ದಾನಂದ್ರೆ ಅದರಲ್ಲಿ ಅನೇಕರ ಸಹಕಾರ ಖಂಡಿತವಾಗಿ ಇದ್ದೇ ಇದೆ. ಚಂದ್ರಿಕಾ ಅವರೇ, ಈವರೆಗೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ನಮ್ಮ ವೀಕ್ಷಕರ ಪರವಾಗಿ ಹಾಗೂ ಸ್ಪಂದನ ಟಿವಿಯ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಕವಿ ಸಮಯ. ಮುಂದಿನ ಕವಿ ಸಮಯದಲ್ಲಿ ಮತ್ತೊಬ್ಬ ಕವಿಯೊಂದಿಗೆ ನಾನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.